इत्ते नम ಒಂಜಿ ಪಂಪ್ಕಿನ್ ಸೂಪ್ ಎಂಚ ಮಲ್ಪುನ ಮಾಡಿದ್ದು ದೆಟ್ ನಮ್ಮ ಪದ್ಧತಿ ಒಂಜಿ ಅರ್ಧ ಕಿಲೋ ಪಂಪ್ಕಿನ್ ಮಂಡ ಕೆಂಬುಡೆ ಇಲ್ಲಲಾತಿ ನಾವು ಒಕ್ಕ ಒಂಜಿ ಗಂಟೆ ನೀರುಳ್ಳಿ ನಮ್ಮ ಒಕ್ಕ ತುಳಸಿ ಭತ್ತ ಅವೇ ಒಕ್ಕ ದಪ್ಪ ಥಿಕ್ನೆಸ್ ಬರೆಯೋದಕ್ಕೋಸ್ಕರ ಒಂದು ಅರ್ಧ ಬಟಾಟೆ ಅವೇ ಈ ತುಳಸಿ ಇಂಪಾರ್ಟೆಂಟ್ ದಟ್ ಫ್ಲೇವರ್ ಎಡ್ಡ ಬರ್ಬೋದು ಅವೇ ಅයි ನಮ್ಮ ಐತೆ ಸೇರ್ದು ಈ ಒಂದು ಕುದಿಪೇಗೆ ಮಾಡೋದಿಲ್ಲ ಒಂದು ಕುದಿಪೇಗೆ ಪಾಡ್ದು ಒಕ್ಕ ಅಡಿಟ್ ಅಂತ ಒಂದು 4 ಬೆಳ್ಳುಳ್ಳಿ ಪಾಡೋದು ಫ್ಲೇವರ್ಗೆ ಬೆಳ್ಳುಳ್ಳಿ ಎಲ್ಲಿ ಅವು ಕೊಂಚ ಬೆಳ್ಳುಳ್ಳಿ 4-5 ಬೆಳ್ಳುಳ್ಳಿ ಪಾಡ್ದು ಜೊತೆಯು ಬೀದ ಇರ್ಬೇಕು ಅಂದ್ರೆ ಕೊಂಚ ಚೂಪು ಬಟರ್ ಹಾಕೊಂಡು ತುಪ್ಪ ಹಾಕೊಂಡು 1 ಸ್ಪೂನ್ 1 ಸ್ಪೂನ್ ಅಂತ ತುಪ್ಪ ಬಟರ್ ಇದ್ದಾನ ಒಂಜಿ 200 ಗ್ರಾಮ್ ಪಾಡು ಅಂದ್ರೆ ಬೊಕ್ಕ ನೆಕ್ಸ್ಟ್ ಒಂಜಿ ಸ್ಪೂನುಡು ಒಂಜಿ ಟೀ ಸ್ಪೂನ್ ಮಲ್ಲ ಸ್ಪೂನ್ ಯಾವ ಅವೇ ಇದು ಪಾಡ್ದು ನಾನು ನಮ್ಮ ಒಂಚೂರು ನೀರು ಬಾಡುವ ಅಂತ ಅವೇ ಬರೀ ನೀರು ಬಾಡುವ ನೀರು ಬಣ್ಣ ಅಂದಾಜು ನಿಖಲ ಅಂದಾಜು ಥಿಕ್ನೆಸ್ ಇಪ್ಪನ ಹಾಕ್ಬೇಕು ಒಂಜಿ 3 ಗ್ಲಾಸ್ ನೀರು ಅವೇ 3 ಗ್ಲಾಸ್ ನೀರು ಇದು ಪೂರ ಬಾಡ್ತದಲ್ಲ ತುಪ್ಪ ಬಟಾಟೆ ಗಾರ್ಲಿಕ್ ತುಳಸಿ ಬೊಕ್ಕ ಪಂಪ್ಕಿನ್ ಬಣ್ಣ ಫ್ರೆಶ್ ಇಲ್ಲ ರಾತ್ರಿ ಪಂಪ್ಕಿನ್ ಐದು ಪೂರ ಕ್ಲೀನ್ ಮಾಡ್ತದೆ ಈ ಕಡೆ ನಿಖಲ ನಾರ್ಮಲ್ ಹೆಚ್ಚನೆ ಬೊಕ್ಕ ಐದು ಪೂರ ಬಾಡ್ದು ನಮ್ಮ ಒಂಚೂರು ನೆನ್ನೆ ಬಾಯ್ಲ್ ಮಾಡ್ಬೋದು ಬಾಯ್ಲ್ ಬಣ್ಣ ಅದಕ್ಕಿಂತ ಆಲ್ರೆಡಿ ಬಾಡ್ತದೆ ಮುಚ್ಚಿನ ತೀಗೊಟ್ಟು ಸೋಪ್ ಮಾಡ್ತದೆ ಬಣ್ಣ ಬಿದ್ದೆ ಬಿಡೋದಲ್ಲ ಸ್ಟೀಮು ನಮ್ಮ ಒಂದು ಮಿನಿಮಮ್ 15 ಮಿನಿಟ್ ಒಂದು ಸೆಕೆ ಬರ್ತದೆ ಕ್ಲೀನ್ ಆಗ್ಬೋದು ಓಕೆ ಕರೆಕ್ಟ್ ಬೆಸದ್ದು ಆಗ್ಬೋದು ಬೊಕ್ಕ ನಮ್ಮ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ತಗೋಬೇಕು ಡನ್ ರೆಡಿ ಅವೇ ಓಕೆ ನೆಂಟು ದೇಪ್ತದೆ ದೀಪಗಳು ready ya enja idadana pumpkin soup ready endu order ಮಿಕ್ಸರ್ ನಿಕಾಲ್ಪ ಹಣ ಸೂಪ್ ಜಾಸ್ತಿ ಬಾಯ್ಲ್ ಹೀಟ್ ಮಾಡ್ಬಾರ್ದಲ್ಲಿ ಟೇಸ್ಟ್ ಹೋಗ್ಬೋದು ಇವ್ರು ಬಾಯ್ಲ್ ಮಾಡಿದ್ರೆ ಮಿಕ್ಸಿ ಮಾಡಿ ಪೆಟ್ಟಿಗೆ ಐದು ಲಿಕ್ವಿಡ್ ವಾಟರ್ ನೀರ್ ಮೇಲೆ ನೀರು ಮಿಕ್ಸ್ ಮಾಡ್ತದೆ ಎದ್ದು ಬೋಡ ಆದ್ರೆ ಚೂರು ಬೆಚ್ಚ ಮಾಡ್ತದಲ್ಲ ಯಾವ ಸಮ್ ಟೈಮ್ ಕ್ರೀಮ್ ಎಲ್ಲ ಮೈಪೊಲೆ ಹಾಕಿ ಸಮ್ ಟೈಮ್ ವಾಟರ್ ಎಲ್ಲ ಮಾಡೋದು ಅಂಚ ಅಂತ ಜಾಸ್ತಿ ಬಾಯ್ಲ್ ಮಾಡಿದ್ರೆ ಟೇಸ್ಟ್ ಬರ್ತದೆ ಸೂಪು ಅಂತ ಸೂಪ್ ಆಲ್ರೆಡಿ ರೆಡಿ ಆಲ್ಮೋಸ್ಟ್ ರೆಡಿ ಸೂಪು ಯಾಕೆ ಟೇಸ್ಟ್ ಫ್ರೀಯೇ ಪರ್ ಸೋಕೊಂಡು ನನ್ನ ಸಪೋಸ್ ನನ್ನೆಲ್ಲ ಒಳ್ಳೆ ನಮ್ಮ ವೈಫು ಜೋಕುಲು ಕೂಡ ಒಳ್ಳೆ ಇರ್ಬೋದು ಅಪ್ಪ ಟೇಸ್ಟ್ ಮಾಡ್ತಾರೆ ಪಂಪ್ಕಿನ್ ಇಲ್ಲ ಪಂಪ್ಕಿನ್ ಫ್ರೆಶ್ ಸೂಪು ಪೂರ ರೆಡಿ ಉಂಟು ಮೈನೂಸು